ಸರ್ವೆ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಪುನರ್ ನಿರ್ಮಾಣ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ಆರಂಭಗೊಂಡಿದ್ದವು. ಬೆಳಿಗ್ಗೆ ಸಾಮೂಹಿಕ ಪ್ರಾರ್ಥನೆ ನಡೆದ ಬಳಿಕ ಊರವರಿಂದ ಹೊರೆಕಾಣಿಕೆ ಸಮರ್ಪಣೆ ನಡೆಯಿತು. ಸರ್ವೆ ರಕ್ತೇಶ್ವರಿ ಕಟ್ಟೆವಟಾರದಿಂದ ಹಸಿರು ಹೊರೆಕಾಣಿಕೆ, ನೂತನ ಬೆಳ್ಳಿಯ ಪುಷ್ಪ ಕನ್ನಡಿ, ದೇವರ ಬಂಗಾರದ ಕವಚದ ಮೆರವಣಿಗೆ ನಡೆಯಿತು. ನೂರಾರು ಭಕ್ತರು ಕಲಶ ಹಿಡಿದ ಮಾತೆಯರು ಬ್ಯಾಂಡ್ ವಾದ್ಯ ಪತಾಕೆ ಮೆರವಣಿಗೆಗೆ ಮೆರುಗು ನೀಡಿತು. ಮೆರವಣಿಗೆಗೆ ಈಶ್ವರಗೌಡ ಸರ್ವೆ ತಂಬುತಡ್ಕ ಚಾಲನೆಯನ್ನ ನೀಡಿದ್ರು. ಸರ್ವೆ ದೊಳಗುತ್ತು ಚಂದ್ರಶೇಖರ್ ಎನ್ಎಸ್ಟಿ ಅವರು ದೀಪವನ್ನ ಪ್ರಜ್ವಲನೆ ಮಾಡಿದ್ರು. ಉಗ್ರಾಣವನ್ನ ವಿಶ್ವನಾಥ್ ರೈ ಮೇಕಿನಗುತ್ತು ಉದ್ಘಾಟಿಸಿದ್ರು. ನಿವೃತ್ತ ರೈಲ್ವೆ ಅಧಿಕಾರಿ ಶಂಕರ್ ನಾರಾಯಣ್ ಭಟ್ ಸರ್ವೆ ದೀಪವನ್ನ ಪ್ರಜ್ವಲಿಸಿದ್ರು. ಪ್ರಗತಿಪರ ಕೃಷಿಕ ಶಿವರಾಮ್ ರೈ ಸೊರಕಿ ಪಾಕಶಾಲೆಯನ್ನ ಉದ್ಘಾಟಿಸಿದ್ರು. ಎಸ್ಡಿ ಯಲ್ಲಣ್ಣ ಪೂಜಾರಿಯವರು ಸರ್ವೆ ದೊಳಗುತ್ತು ದೀಪ ಪ್ರಜ್ವಲಿಸಿದ್ರು. ಜಯರಾಮ್ ರೈ ಪರನೀರು ಕಾರ್ಯಾಲಯವನ್ನ ಉದ್ಘಾಟಿಸಿದ್ರು. ಮೋಹನ್ ಕಲ್ಲುರಾಯ ಬಿಡದಿ ದೀಪ ಬೆಳಗಿದ್ರು. ಮುಖ್ಯ ವೇದಿಕೆಯನ್ನ ಸವಣೂರು ಶಾರದಾಂಬ ಸೇವಾ ಸಂಘದ ಸ್ಥಾಪಕ ಅಧ್ಯಕ್ಷ ಮೋಹನ್ ರೈ ಕೆರೆಕೋಡಿ ಉದ್ಘಾಟಿಸಿದ್ರು. ಮೊಗರಗುತ್ತು ಕರಿಯಪ್ಪ ಬಂಟ ಫೌಂಡೇಶನ್ನ ಕಾರ್ಯದರ್ಶಿ ಅಜ್ಜಲಾಡಿ ಬೀಡು ಸದಾಶಿವ ರೈ ಸೋಂಪಾಡಿ ದೀಪ ಪ್ರಜ್ವಲಿಸಿದ್ರು. ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಶಿವನಾಥ್ ರೈ ಮೇಗಿನಗುತ್ತು, ಕಾರ್ಯಾಧ್ಯಕ್ಷ ಆನಂದ್ ಭಂಡಾರಿ ಸೊರಕೆ, ಪ್ರಧಾನ ಕಾರ್ಯದರ್ಶಿ ಆನಂದ್ ಪೂಜಾರಿ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪ್ರಸಾದ್ ರೈ ಸೊರಕೆ, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಲೋಕಪ್ಪ ಗೌಡ ಕರೆಮನಿ, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಎನ್ಎಸ್ಟಿ ಸರ್ವೆ ದೊಳಗುತ್ತು, ಆರ್ಥಿಕ ಸಮಿತಿಯ ಸಂಚಾಲಕ ಜಿಕೆ ಪ್ರಸನ್ನ ಕಲ್ಲಗುಡ್ಡಿ, ಪ್ರಧಾನ ಅರ್ಚಕ ಶ್ರೀರಾಮ ಕಲ್ಲುರಾಯ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.